ಎಲ್ರಿಗೂ ನಮಸ್ಕಾರ. ಈ ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಹಾರ್ದಿಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಾಂಗ್ರೆಸ್ನ ಹಿರಿಯರಾದಂಥ ಮಾಜಿ DCC ಸದಸ್ಯರು, ಈಗ KDP ಸದಸ್ಯರಾಗಿರುವಂಥ ಚಂದ್ರಶ್ರೀ ಬೋಲೋಡಿಯವರಿದ್ದಾರೆ. ನಮ್ಮ ಮುಂಡೂರು ವ್ಯವಸ್ಥಾ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರು, ಕಾಂಗ್ರೆಸ್ ಮುಖಂಡರಾಗಿರುವಂಥ ಯಾಕೂಬ್ ಮುಲಾರ್ನವರಿದ್ದಾರೆ. ನಮ್ಮ ಬ್ಲಾಕಿನ ಮಾಜಿ ಉಪಾಧ್ಯಕ್ಷರಾಗಿರುವಂಥ ಮೌರಿಸ್ ಮಸ್ಕರಿಯನ್ಸ್ ಇದ್ದಾರೆ. ಪುತ್ತೂರು ಬ್ಲಾಕಿನ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗುವಂಥ ಅಮರನಾಥ್ ಗೌಡರಿದ್ದಾರೆ. ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ ಪ್ರಹ್ಲಾದ್ ಬೆಳ್ಳಿಪಾಡಿ ಅವರು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ. ಮೊನ್ನೆ ದರ್ಬೆಯಲ್ಲಿ ಒಂದು ಜೆರಾಕ್ಸಿನ ವಿಷಯದಲ್ಲಿ ನಡೆದಂಥ ಗಲಾಟೆ ವಿಚಾರವಾಗಿ ನಾವು ಇವತ್ತು ಅದರ ವಸ್ತುಸ್ಥಿತಿಯನ್ನು ಹೇಳಲಿಕ್ಕೆ ಬೇಗ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ದರ್ಬೆಯಲ್ಲಿ ಜೆರಾಕ್ಸ್ ಅಂಗಡಿಯಲ್ಲಿ ನಿಮಗೆ ಗೊತ್ತಿರ್ಬೋದು, ಆ ಜೆರಾಕ್ಸ್ ಮಾಡಲಿಕ್ಕೆ ಹೋದಾಗ ಅದು ಬರ್ನ್ ಆಗಿ ಅಲ್ಲಿ ನಡೆದಂಥ ಸಣ್ಣ ವಾಗ್ವಾದ ಇವತ್ತು ದೊಡ್ಡದಾಗಿ ಇವತ್ತು ಘಟನೆ ದೊಡ್ಡ ಪ್ರಕರಣವಾಗಿ ಬೆಳೆಯುವಂಥ ಒಂದು ಅವಕಾಶ ಪುತ್ತೂರಲ್ಲಾಗಿದೆ. ಆ ಘಟನೆಯಲ್ಲಿ ಆ ಪ್ರಕರಣದ ಬಗ್ಗೆ ಗಾಳಿ ಸುದ್ದಿಯನ್ನು ಕೇಳಿ ಅಲ್ಲಿ ಜನ ಗುಂಪು ಸೇರಿದರು. ಗಾಳಿ ಸುದ್ದಿಯಲ್ಲಿ ಹೇಗಿದೆ ಅಂದರೆ, ಯಾರೋ ಒಂದು ಮುಸ್ಲಿಮ್ ಮಹಿಳೆಗೆ ಮೈ ಮೇಲೆ ಕೈ ಹಾಕಿದ್ದಾರೆ ಆ ಅಂಗಡಿಯವ ಅಂತ, ಅಷ್ಟೇ. ಇದು ವೈರಲ್ ಆಗಿ ಅಲ್ಲಿ ಜನ ಗುಂಪು ಸೇರುವಂಥ ಒಂದು ಕಾರ್ಯಕ್ರಮ ಆಯಿತು. ಆ ಗುಂಪಿನಲ್ಲಿ 100ಕ್ಕೆ 90% ಇದ್ದದ್ದು ಮುಸಲ್ಮಾನ ಯುವಕರು. ಅಲ್ಲಿ ವಾಗ್ವಾದ ನಡೀತಿದ್ದಾಗ ಒಂದಿಬ್ಬರು ಆವೇಶಭರಿತರಾಗಿ ಯುವಕರು ಅಲ್ಲಿ ಗಲಾಟೆ ಮಾಡಿದ್ದು ಹೌದು. ಆದರೆ ಹೆಚ್ಚಿನ ಯುವಕರು ಆ ಗಲಾಟೆಯಲ್ಲಿ ಆ ಅಂಗಡಿ ಮಾಲಕರ ರಕ್ಷಣೆ ಮಾಡಲಿಕ್ಕೆ ಹೊರಟದ್ದು. ಅದು ಕೂರ್ನಾಕದ ಭಾಗ, ದರ್ಬೆ ಭಾಗದ ಮುಸ್ಲಿಂ ಯುವಕರು ಇವತ್ತು ಆ ಗಲಾಟೆಯ ಸಂದರ್ಭದಲ್ಲಿ ಆ ಅಂಗಡಿ ಮಾಲಕರಿಗೆ ರಕ್ಷಣೆ ಕೊಟ್ಟದ್ದು ಆ ಮುಸ್ಲಿಂ ಯುವಕರು. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಅಲ್ಲಿ ಎಲ್ಲ ಸೇರಿದವರು ಗಲಾಟೆಗೆ ಹೋದವರು ಅಂತಲೇ ಇಲ್ಲಿ ಬಿಂಬಿಸುವಂಥ ಕೆಲಸ ಆಗ್ತಾಯಿದೆ. ಇವತ್ತು BJP ಅವರು ಅದನ್ನು ಈ ಪ್ರಕರಣಕ್ಕೆ ಬೆಂಕಿ ಹಚ್ಚಿ ಚಳಿ ಕಾಯಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದನ್ನು ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂಥ ಹುನ್ನಾರದ ಅಡಿಯಲ್ಲಿ ಇವತ್ತು BJP ನಾಯಕರುಗಳು ಬೇರೆ ಬೇರೆ ಹೇಳಿಕೆ ನೀಡುವಂಥದ್ದು, ಅವರ ಅಧಿಕೃತ BJPಯ ಪಕ್ಷದ ಫೇಸ್ಬುಕ್ ಪೇಜಲ್ಲಿ ಇವತ್ತು ಕೋಮು ದ್ವೇಷ ಹುಟ್ಟು ಮಾಡುವಂಥ ಅಥವಾ ಕೋಮು ಸಮಸ್ಯೆಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ವೈರಲ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು 3 ಬಾರಿ MP ಆಗಿರುವಂಥ ನಳಿನ್ ಕುಮಾರ್ ಕಟೀಲ್ರವರು ಇನ್ಸ್ಟಾಗ್ರಾಮಲ್ಲಿ ಈ ಕೋಮು ದ್ವೇಷ ಆಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ಈ ಭಾಗದ ಲೋಕಸಭಾ ಸದಸ್ಯರಾದ ವಿಜೇಶ್ ಶೌಟರು ಓರ್ವ ಮಾಜಿ ಸೈನಿಕ, ಅವರು ಕೂಡ ಅವರ ಇನ್ಸ್ಟಾಗ್ರಾಮ್ ನೋಡಿದರೆ ಇದನ್ನು ಕ್ರೋಮ ಪ್ರಚೋದನೆ ಮಾಡುವಂಥ ಪ್ರಚೋದನಕಾರಿ ಹೇಳಿಕೆಯನ್ನು ವೈರಲ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬೇರೆ ಸಂಘ ಪರಿವಾರ ನಾಯಕರುಗಳೆಲ್ಲ ಇದನ್ನೊಂದು ಕೋಮು ಬಣ್ಣ ಹಚ್ಚುವಂಥ ಕೆಲಸವನ್ನು ಮಾಡಿ ಇವತ್ತು ಪುತ್ತೂರಿನಲ್ಲಿ ಹೇಗಾದರೂ ಮಾಡಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಬೇಕು, ಅದರಿಂದ ಲಾಭ ಪಡಿಬೇಕು ದೃಷ್ಟಿಯಿಂದ ಇವತ್ತು BJP ಕಾರ್ಯಕ್ರಮ ಹಾಕ್ಕೊಂಡಿದೆ. ಈ ಒಂದು ವಿಚಾರದ ಬಗ್ಗೆ ನಾವು ಜನರಿಗೆ ಮನವರಿಕೆ ಮಾಡಲಿಕ್ಕೆ ಬೇಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ವಿಶೇಷವಾಗಿ ಆ ಒಂದು ಘಟನೆ, ಅದು ಖಾಸಗಿ ಘಟನೆ. ಅಂಥ ಘಟನೆಗಳು, ಸಣ್ಣ ಪುಟ್ಟ ಜಗಳಗಳು ಎಲ್ಲ ಅಂಗಡಿಗಳಲ್ಲಿ, ಎಲ್ಲ ಸಂಸ್ಥೆಗಳಲ್ಲಿ ನಡೀತಾ ಇದೆ. ಅವತ್ತು ಏನಾಗಿದೆ ಅಂತಂದರೆ, ಆ ಜೆರಾಕ್ಸು ಮಾಡಲಿಕ್ಕೆ ಹೋದಂಥ ಜೆರಾಕ್ಸ್ ಅಲ್ಲ, ಈ ಸರ್ಟಿಫಿಕೇಟನ್ನು ಲ್ಯಾಮಿನೇಷನ್ ಮಾಡಲಿಕ್ಕೆ ಹೋದಾಗ ಅದು ಅಲ್ಲಿ ಆ ಸರ್ಟಿಫಿಕೇಟ್ ಬರ್ನ್ ಆಯಿತು. ಬರ್ನ್ ಆದಾಗ ಇವರು ಹೇಳಿದ್ರು, ಕೂಡಲೇ ನಾವು ನಿಮಗೆ ಕೊಡ್ತೇವೆ, 3 ಗಂಟೆಗೆ ಕೊಡ್ತೇವೆ ಅಂತ ಹೇಳಿದರು. ಇವರು ಅಲ್ಲಿ ಆ ಪಕ್ಕದಲ್ಲಿ ಹೋಟೆಲ್ ಊಟ ಎಲ್ಲ ಮಾಡಿ ವಾಪಸ್ ಹೋದಾಗ ಅವರು 300 ರೂಪಾಯಿ ಚಾರ್ಜ್ ಮಾಡಿದರು ಅಂತೇಳಿ. ಈ ವಿಷಯದಲ್ಲಿ ಸಣ್ಣ ಪುಟ್ಟ ಅಲ್ಲಿ ಚರ್ಚೆಗಳಾಯಿತು. ಅಲ್ಲಿ ಒಬ್ಬರು ವಿಡಿಯೋ ಮಾಡುವಾಗ ಅಲ್ಲಿ ಅಂಗಡಿಯ ಮಾಲಕಿ ಅದನ್ನು ಕೈಯಲ್ಲಿ ತಡೆಯುವಂಥ ವಿಚಾರ ಆಯಿತು. ಅದನ್ನು ಹಲ್ಲೆ ಅಂತ ಬಿಂಬಿಸುವಂಥ ಕೆಲಸ ಆಯಿತು. ಇದು ಒಳಗೆ ನಡೆದಂಥ ಸಣ್ಣ ವಿಚಾರಗಳು. ಅದು ರಾಜಿಯಲ್ಲಿ ಮುಗಿಯುವಂಥ ವಿಚಾರವನ್ನು ಇವತ್ತು ಅಲ್ಲಿ ಗುಂಪೆಲ್ಲ ಸೇರಿದ ಕಾರಣ ಅದು ಸ್ವಲ್ಪ ಬೇರೆ ರೀತಿಯಲ್ಲಿ ತಿರುಗುವಂತಾಯಿತು. ಆದರೂ ಕೂಡ ಅಲ್ಲಿ ಯಾವುದೇ ಅಹಿತಕರ ಘಟನೆ ಆಗಲಿಕ್ಕೆ ನಮ್ಮ ಮುಸಲ್ಮಾನ ಯುವಕರು ಬಿಡಲಿಲ್ಲ. ಆ ಅಂಗಡಿಯ ಮಾಲಕರಾದಂಥ ಸದಾಶಿವ ಪೈ ಅವರು ಅಲ್ಲಿ ರಕ್ಷಣೆ ಕರೆದದ್ದೇ, ನೀವು ಬನ್ನಿ ಅಂತೇಳಿ ಕರೆದದ್ದೇ ಮುಸಲ್ಮಾನ ಯುವಕರನ್ನು. ಆ ಘಟನೆ ನಡೆಯುವಾಗ ಅದಕ್ಕೆ ಮೊದಲು ಈ ಪ್ರಥಮವಾಗಿ ಆಗಿದೆ. ಆಗ ಒಂದು 3 BJP ಕಾರ್ಯಕರ್ತರನ್ನು ಅಲ್ಲಿ ಕರೆದಿದ್ದರು. ಯಾರು ಸದಾಶಿವ ಪೈ ಅವರು BJPಯಲ್ಲಿ ಗುರುತಿಸಿಕೊಂಡಂಥ ಕಾರ್ಯಕರ್ತರನ್ನು ಅಲ್ಲಿಗೆ ಬನ್ನಿ ಅಂತ, ಸಮಸ್ಯೆ ಆಗ್ತದೆ ಬನ್ನಿ ಅಂತ ಕರೆದಿದ್ದರು. ಅವರು ಅಲ್ಲಿ ಒಳಗೆ ಕೂತಿದ್ದರು. ಇದು ವಿಚಾರ. ಆ ಬಳಿಕ 3 ಜನ ಅಲ್ಲಿ ಸ್ವಲ್ಪ ಆವೇಶಭರಿತರಾಗಿ ಅಲ್ಲಿ ಏನು ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಅಥವಾ ಯಾರೇ ಮುಸಲ್ಮಾನ ಮುಖಂಡರು ಅವರ ಪರವಾಗಿ ನಿಂತಿಲ್ಲ.
ಅವರ ಪರವಾಗಿ ಯಾರೂ ವಕಾಲತ್ತು ವಹಿಸಲಿಕ್ಕೆ ಹೋಗಲಿಲ್ಲ. ಆ ಘಟನೆಯನ್ನು ಘಟನೆಯಾಗಿ ನೋಡಿದರೆ ಹೊರತು ಅದು ಯಾವುದೇ ಕೋಮು ಆಧಾರಿತವಾಗಿ ಕೋಮು ಭಾವನೆಯಿಂದ ನೋಡಿಲ್ಲ ಅದನ್ನು. ಇವತ್ತು ಬಿ ಜೆ ಪಿಯವರು ಸುಖ ಸುಮ್ಮನೆ ಇವತ್ತು ಅದನ್ನು ಕೋಮು ಬಣ್ಣ ಹಚ್ಚುವಂಥ ಕೆಲಸ ಮಾಡುವಂಥದ್ದು, ಅದು ಯಾವ ಮಠದ ನಾಯಕರುಗಳು? ಇವ್ರಿಗೆ ನಾಚಿಕೆ ಆಗಬೇಕಲ್ಲ. ಇವರು ಪುತ್ತೂರಲ್ಲಿ ಶಾಂತಿ ಸೌಹಾರ್ದವನ್ನು ಕಾಪಾಡಬೇಕಾದಂಥ ಇಂಥ ಮುಖಂಡರುಗಳು ಇವತ್ತು ಪುತ್ತೂರಲ್ಲಿ ಕೋಮು ಜಾತಿಯನ್ನು ಸೃಷ್ಟಿ ಮಾಡುವಂಥ, ಕೋಮು ವಿಷಮವನ್ನು ಬಿತ್ತುವಂಥ ಕೆಲಸವನ್ನು ಮಾಡೋದಿದ್ದರೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಇಲ್ಲಿ ವಿಷಯ ಅಲ್ಲಿ ಏನು ಹೇಳಿಕೆ ನೋಡ್ತಾ ಇದ್ದೇನೆ ನಾನು, ಯಾರೋ ಕಟೀಲ್ರ ಹೇಳಿಕೆ ನೋಡಿದ್ದಾನೆ, ಬೇರೆ ಬೇರೆ ಮಠೊಂದರವರು, ಕಿಶೋರ್ ಬೊಟ್ಟಿಯಾಡಿ ಅವರೆಲ್ಲ ಹೇಳಿಕೆ ನೋಡಿದ್ದಾನೆ. ಆ ಹೇಳಿಕೆಯಲ್ಲಿ ಒನ್ ಸೈಡ್ ಮಾತ್ರ ಮಾತಾಡ್ತಾರೆ. ಟೋಟಲಿ ಪ್ರಕರಣದ ಸತ್ಯಾಸತ್ಯತೆಯನ್ನು ಮುಚ್ಚಿಟ್ಟು ಒಂದು ಭಾಗದ ವಿಡಿಯೋವನ್ನು ಮಾತ್ರ ತೋರಿಸಿ ಇವತ್ತು ಅದನ್ನು ಜನರಿಗೆ ಬೇರೆ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಇದೇ ಕಟೀಲ್ರವರು ಇದು ತಾಲಿಬಾನಿ ಸಂಸ್ಕೃತಿ ಅಂತ ಹೇಳುವಂಥ ವಿಚಾರವನ್ನು ಮಾಡಿದ್ದಾರೆ. ತಾಲಿಬಾನಿ ಸಂಸ್ಕೃತಿ ಯಾರ್ದು ಅಂತ ನಾನು ಕೇಳ್ತೇನೆ. ಈ ಹಿಂದೆ ಒಂದು ಪ್ರಕರಣ, ಕೊಲೆ ಪ್ರಕರಣದಾಗ ಇಡೀ ಜಿಲ್ಲೆಗೆ ಬೆಂಕಿ ಹಚ್ತೇನೆ ಅಂತ ಹೇಳುವಂಥ ನಳಿನ್ ಕುಮಾರ್ ಕಟೀಲ್ರವರು, ಅವರ ಸಂಸ್ಕೃತಿ ಯಾವುದು? ಅದು ತಾಲಿಬಾನಿ ಸಂಸ್ಕೃತಿ. ಬಿ ಜೆ ಪಿಯವರ ರಕ್ತದಲ್ಲೇ ತಾಲಿಬಾನಿ ಸಂಸ್ಕೃತಿ ಇದೆ. ಇದೇ ನಳಿನ್ ಕುಮಾರ್ ಕಟೀಲ್ರವರು ಸಂಸದರಾಗಿದ್ದಾಗ ಅಫ್ಘಾನಿಸ್ತಾನದ ತಾಲಿಬಾನಿ ಸರ್ಕಾರಕ್ಕೆ 200 ರೂಪಾಯಿ ಮೋದಿ ಸರ್ಕಾರ ಕೊಟ್ಟಿದೆ. ತಾಲಿಬಾನಿಗೆ 200 ಕೋಟಿ ರೂಪಾಯಿ ಸಹಾಯ ಮಾಡಿದೆ. ಇವತ್ತು ತಾಲಿಬಾನಿಗಳಿಗೆ ಮತ್ತು ಬಿ ಜೆ ಪಿಯ ಸಂಸ್ಕೃತಿಗೂ ಅವಿನಾಭಾವ ಸಂಬಂಧ ಇದೆ. ಇವತ್ತು ಮಾತಾಡುವಾಗ ಸರ್ಕಾರವನ್ನು ದೂರ್ತಾರೆ, ಇವತ್ತು ಇಲ್ಲಿಯ ಶಾಸಕರನ್ನು ದೂರ್ತಾರೆ, ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡ್ತಾರೆ. ಯಾವತ್ತಾದರೂ ಇಂಥ ಗಲಾಟೆಯಲ್ಲಿ ಲಾಭ ಪಡೀಲಿಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಹೋಗಿಲ್ಲ. ಮೊನ್ನೆ ಘಟನೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಯಾವ ನಾಯಕರುಗಳು ಕೂಡ ಹೇಳಿಕೆ ಕೊಡಲಿಕ್ಕೆ ಹೋಗಲಿಲ್ಲ. ಶಾಸಕರು ಎರಡು ಕಡೆ ಆಸ್ಪತ್ರೆ ದಾಖಲಾದವರನ್ನು ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ. ಇದಾಗಿಯೂ ಕೂಡ ಇವರು ಏನು ಮಾಡ್ತಾ ಇದ್ದಾರೆ ಅಂತೇಳಿದರೆ, ನಾವು ಕೋಮುವನ್ನು ಹಚ್ಚಿ ಏನಾದರೂ ಮಾಡಿ ಇಲ್ಲಿ ರಾಜಕೀಯ ಲಾಭ ಪಡೀಲಿಕ್ಕೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಬಿ ಜೆ ಪಿಯವರಿಗೆ ಇವತ್ತು PCBI ಕುಟುಂಬದ ಮೇಲೆ ಬಹಳಷ್ಟು ಕಾಳಜಿ, ಬಹಳಷ್ಟು ಗೌರವ, ಬಹಳಷ್ಟು ಪ್ರೀತಿ ಹುಟ್ಟುವಂಥ ಕೆಲಸವನ್ನು ಆಗಿದೆ. ಈಗ ಇವರ ಪ್ರಕರಣದಲ್ಲಿ ಇವರ ಮಾತುಗಳನ್ನು ಕೇಳುವಾಗ ಈ PCBI ಕುಟುಂಬ ಒಂದು ಮರ್ಯಾದಾ ಪ್ರತಿಷ್ಠಿತ ಕುಟುಂಬ. ಈ ಕುಟುಂಬದ ಸದಸ್ಯರಾದಂಥ ವಾಮನ ಪೈ ಸಹೋದರರು ಈ ಪುತ್ತೂರಿನ BJPಯ ಬೆಳವಣಿಗೆಗೆ ಸಾಕಷ್ಟು ಶ್ರಮ ವಹಿಸಿದವರು. ಇವತ್ತು ಮೊಸಳೆ ಕಮಿಟಿ ಸೃಷ್ಟಿಗೆ ಹೋಗಿದ್ದಾರೆ. ಆ ಕುಟುಂಬದ ಮೇಲೆ ಆ BJPಯ ಆ ಬೆಳವಣಿಗೆ ಕೆಲಸ ಮಾಡಿದಂಥ ಆ ಕುಟುಂಬದ ಸದಸ್ಯರ ಬಗ್ಗೆ ಗೌರವ ಇದ್ದಿದ್ದರೆ, ಇದೇ ಸದಾಶಿವ ಪೈ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾಗಿದ್ದ ಸಂದರ್ಭದಲ್ಲಿ ಅವರು ಅಲ್ಲಿಯ ಬ್ಯಾಂಕಿನ ಅವ್ಯವಹಾರವನ್ನು ಬಯಲಿ ಕೇಳಿದ್ರು, ಪ್ರಶ್ನೆ ಮಾಡಿದರು ಅಂತೇಳಿ ಒಂದೇ ದೃಷ್ಟಿಯಿಂದ ಅವರಿಗೆ ಕಳೆದ ಒಂದು ಚುನಾವಣೆಯಲ್ಲಿ ಟಿಕೆಟ್ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ನಿರಾಕರಣೆ ಮಾಡಿದರು. ಆ ಬಳಿಕ ಸದಾಶಿವ ಪೈ ಬಂಡುಕೋರರಾಗಿ ನಿಂತು ಆ ಚುನಾವಣೆಯಲ್ಲಿ BJPಯ ನಡಗೂಡಿಸುವಂಥ ಕೆಲಸ ಮಾಡಿದರು. ಒಳಗೊಳಗೆ BJPಯವರಿಗೆ ಇವತ್ತು ಪೈ ಕುಟುಂಬದ ಮೇಲೆ, ಆ ಸದಸ್ಯರ ಮೇಲೆ ಅವರು ಮಸರತೆ ಮಾಡ್ತಾಯಿದ್ರು. ಒಳಗೊಳಗೆ ಖುಷಿ ಪಟ್ಟಿದ್ದಾರೆ. ನೀವು ನಂಬಲಿಕ್ಕಿಲ್ಲ, ಕೆಲವು ಮುಸಲ್ಮಾನ ಯುವಕರಿಗೆ ಫೋನ್ ಮಾಡಿ ಹೇಳಿದರೆ ಅದು ಒಳ್ಳೆಯದಾಗಿದೆ ಅಂತೇಳಿ. ಇನ್ನೊಂದು ಕಡೆ ಪುತಿಲ ಪರಿವಾರದವರು ಕೂಡ ನಾಮಕವಾಸನೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಪುತಿಲ ಪರಿವಾರದವರಿಗೆ ಮತ್ತು ಈ ಪೈ ಈ ಸದಾಶಿವ ಪೈ ಈ ಪೈಗಳಿಗೆಲ್ಲ ಆ ಒಂದು ಸೈದ್ಧಾಂತಿಕ ಬದ್ಧತೆ ಬಗ್ಗೆ ವ್ಯಾಪಕ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವಂಥದ್ದು, ಪರಸ್ಪರ ಬೈದಾಡುವಂಥದ್ದು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಗೊತ್ತಿರ್ಬೋದು. ಪುತಿಲ ಪರಿವಾರದವರು ಕೂಡ ನಾಟಕ ಮಾಡ್ತಾರೆ, BJPಯವರು ನಾಟಕ ಮಾಡ್ತಾರೆ. ಇಬ್ಬರಿಗೂ ಕೂಡ ಒಳಗೊಳಗೆ ಖುಷಿ ಇದೆ. ಈ ಸದಾಶಿವ ಪೈ ಅವರ ಅಂಗಡಿಗೆ ಅಲ್ಲೇ ಗಲಾಟೆ ಆದ್ದು, ಇನ್ನೂ ದೊಡ್ಡದರಲ್ಲಿ ಅದು ಆಗಬೇಕು ಅಂತೇಳಿ ಸಂತೋಷ ಪಡುವಂಥ ಕೆಲಸ BJPಯಲ್ಲಿ ಆಗ್ತಾಯಿದೆ. ಇವತ್ತು ನಾಟಕ ಮಾಡ್ತಿದ್ದಾರೆ. ಇವರ ಬಗ್ಗೆ ಅನುಕಂಪ ತೋರಿಸುವ ನಾಟಕವನ್ನು ಇವತ್ತು BJPಯವರು ಮಾಡ್ತಾಯಿದ್ದಾರೆ. ಅಲ್ಲಿ ಒಂದು ವೇಳೆ ಆ ಪ್ರಕರಣ ಉಲ್ಟಾ ಇತ್ತಿದ್ರೆ, ಒಂದು ವೇಳೆ ಅಂಗಡಿಯ ಮಾಲಕರು ಮುಸಲ್ಮಾನರಾಗಿದ್ದು ಆ ಗ್ರಾಹಕರು ಹಿಂದೂ ಮಹಿಳೆಯರಾಗಿದ್ದರೆ, ಇಷ್ಟು ಗುಂಪು ಸಂಘ ಪರಿವಾರ ಸೇರಿಕೊಂಡಿದ್ದರೆ ಅಂಗಡಿಯನ್ನು ಬಿಡ್ತಿದ್ರಾ? ಅಂಗಡಿಯನ್ನು ಉಡಿ ಮಾಡ್ತಿರ್ಲಿಲ್ವಾ? ಈ ನಾಯಕರು ಬಂದು ಅಲ್ಲಿ ಸೇರ್ತಿರ್ಲಿಲ್ವಾ? ಇವತ್ತು ಅಲ್ಲಿ ಆ ಘಟನೆಯಾಗಿ ನೋಡಿದ್ದಾರೆ ಹೊರತು ಇವತ್ತು ಇಡೀ ನಾವು ಸದ್ದು ಅಂತೇಳಿ ಸದ್ದು ಶಂಕರ ಅಂತ ಹೇಳಿದವರು, ಅವರು ಸದಾಶಿವ ಮತ್ತು ಶಂಕರ ಪೈಯನ್ನು ಸದ್ದು ಶಂಕರ ಅಂತ ಹೇಳುವಂಥದ್ದು. ನಾವು ಸದ್ದು ಪೈ ಮತ್ತು ಈ ವಾಮನ ಪೈ ಈ ಕುಟುಂಬ ಕಟ್ಟ BJPಗರು, ಅದರಲ್ಲಿ ಅದು ಪ್ರಶ್ನೆ ಇಲ್ಲ. ಇಲ್ಲಿ BJPಯನ್ನು ಬೆಳೀಲಿಕ್ಕೆ ತುಂಬ ಅವರು ಶ್ರಮಪಟ್ಟಿದ್ದಾರೆ. ಒಂದು ಕಾಲದಲ್ಲಿ ವಾಜಪೇಯಿ ಅವರು ಪುತ್ತೂರಿಗೆ ಬಂದಾಗ ಯಾವ ನಾಯಕರ ಮನೆಗೆ ಭೇಟಿ ಕೊಟ್ಟಿಲ್ಲ.
ಇವರ ಕುಟುಂಬ ಸದಸ್ಯ ಗೌರಿ ಪೈಯವರ ಮನೆಗೆ ಭೇಟಿ ಕೂಡ ಉಪಹಾರ ಸೇರಿಸಿದ್ದು ಇತಿಹಾಸ. ಈ ಕುಟುಂಬದ ಬಗ್ಗೆ ಅಪಾರ ಗೌರವ ಇದೆ. ಯಾಕಂದರೆ ಆ ಕುಟುಂಬ ಸದಸ್ಯರಂಥ ಗೋಪಿನಾಥ ಪೈ ಅವರು ಒಳ್ಳೆಯ ಪ್ರಖ್ಯಾತ ವೈದ್ಯರು. ಇನ್ನು ನಂಬಲಿಕ್ಕಿಲ್ಲ, ಗಿರಿಜಾ ಕ್ಲಿನಿಕ್ ಎಂಬುದು ಒಂದು ಬಡವರ ಕ್ಲಿನಿಕ್ ಅಂತ ಹೆಸರಿತ್ತು, ಗೊತ್ತು ನಿಮಗೆ. ಎಷ್ಟೋ ಬಡವರಿಗೆ ರಿಯಾಯಿತಿ ದರದ, ಇದೇ ಡಾಕ್ಟರ್ ಗೋಪಿನಾಥ ಪೈ ಅವರು ಎಷ್ಟೋ ಬಡವರಿಗೆ ಅಲ್ಲಿ ಬಿಡ್ಲಿ ಕಟ್ಟಲಿಕ್ಕೆ ಕಷ್ಟ ಇದ್ದವರಿಗೆಲ್ಲ ಎಷ್ಟೋ ರಿಯಾಯಿತಿ ದರದಲ್ಲಿ ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಮಾನವೀಯತೆ ಇರುವಂಥ ಆ ವ್ಯಕ್ತಿಗಳು. ನಾವು ಬಿ ಜೆ ಪಿ ಅಂತೇಳಿ ಅವರನ್ನು ಟೀಕೆ ಮಾಡೋದಲ್ಲ. ಬಿ ಜೆ ಪಿ ಪಕ್ಷ ಸಿದ್ಧಾಂತದ ಅಡಿಯಲ್ಲಿ ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಇವತ್ತು ಅಂಥ ಆ ಕುಟುಂಬಕ್ಕೆ ಅನ್ಯಾಯ ಮಾಡುವಂಥದ್ದು ಬಿ ಜೆ ಪಿಯವರು. ಇವತ್ತು ಅವರು ಯಾರು ಸದ್ದು ಪೈ ಆಗಲಿ, ಶಂಕರ ಪೈ ಆಗಲಿ, ವಾಮನ ಪೈ ಆಗಲಿ, ಗೋಪಿನಾಥ ಪೈ ಆಗಲಿ, ಗೋಪಿನಾಥ ಪೈ ಹತ್ರ ಇರುವಂತೆಲ್ಲ ಪೇಷಂಟರು ಮುಸಲ್ಮಾನರು ಹೆಚ್ಚಿನವರು. ಈ ಸದ್ದು ಶಂಕರ್ ಅವರು ಎಲ್ಲ ಮುಸಲ್ಮಾನರ ಒಡನಾಟ ಇಟ್ಟುಕೊಂಡೆ ಅವರು ಅಲ್ಲಿ ಕಾರ್ಯಕ್ರಮ ಮಾಡೋದು. ಎಲ್ಲರ ಸಂಪರ್ಕ ಇದೆ, ಅವರು ಎಲ್ಲ ವ್ಯವಹಾರ ಇದೆ. ಯಾಕಂದರೆ ನಮ್ಮ ಮುಸಲ್ಮಾನ ಯುವಕರಿಗೂ ನಾನು ಹೇಳ್ತೇನೆ, ಅವರು ಕೂಡ ಕೋಮುವಾದಿಗಳಲ್ಲ. ಬಿ ಜೆ ಪಿ ಅಂತೇಳಿ ಆ ಥರ ನೋಡಬೇಡಿ ಅಂತ ಎರಡು ಕಡೆ ನಾನು ಹೇಳುವಂಥದ್ದು. ಅವರ ಅಂಗಡಿ ಕಟ್ಟಡಗಳನ್ನೆಲ್ಲ ಮುಸಲ್ಮಾನರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಕೋಮುವಾದಿಗಳ ಹತ್ರ ಕೊಡ್ತಿದ್ರ? ಇದಕ್ಕೆ ಯಾಕೆ ಅವರಿಗಿಲ್ಲದ ಕೋಮನ್ನು ಬಿ ಜೆ ಪಿಯವರು ಯಾಕೆ ತರ್ತೀರಿ ನೀವು? ಇದು ಭಾಳಷ್ಟು ಈ ಪ್ರಕರಣವನ್ನು ಅದು ಬಿಂಬಿಸಿ ಪುತ್ತೂರಲ್ಲಿ ನೋಡಿ, ಈ ಒಂದು ಪ್ರಕರಣದಲ್ಲಿ ಅಲ್ಲಲ್ಲಿ ರಾಜಿಗೆ ಮುಗಿಯುವಂಥ ಪ್ರಕರಣವನ್ನು ಇವತ್ತು ಎಲ್ಲೆಲ್ಲಿ ಕೊಂಡೊಯ್ಯುವಂಥ ಕೆಲಸ ಮಾಡ್ತಿದ್ದಾರೆ. ಇದು ಯಾರಿಗೆ ನಷ್ಟ ಆಗಿದೆ? ಇವತ್ತು ಪತ್ರಿಕೆ ಹೇಳಿ ಕೊಡುವಂಥ ಯಾವ ನಾಯಕರುಗಳಿಗೆ ನಷ್ಟ ಆಗಿಲ್ಲ. ಇವತ್ತು ಪರಸ್ಪರ ಅವರು ಹೆದರಿ ಈ ಇಶ್ಯೂ ಆದಾಗ ಅವರು ಭಯಪಟ್ಟು ಪರಸ್ಪರ ರಕ್ಷಣೆಗೋಸ್ಕರ ಕೌಂಟರ್ ಕೇಸ್ ಕೊಟ್ಟುಕೊಂಡಿದ್ದಾರೆ. ಈ ಇಬ್ಬರ ಮೇಲೆ ಗಲಾಟೆ ಮಾಡಿದವರಲ್ಲ, ಇಬ್ಬರ ಮೇಲೆ FIR ಆಗಿದೆ. FIR ಆದ ನಂತರ ಅವರಿಗೆ ಈಗ ಒಂದು 300 ರೂಪಾಯಿ ಜೆರಾಕ್ಸ್ನ ವಿಷಯ ಇವತ್ತು ಲಕ್ಷಗಟ್ಟಲೆ ಖರ್ಚು ಮಾಡುವ ರೀತಿಯಲ್ಲಿ ಮುಟ್ಟಿದೆ. ಅದು ಕೋರ್ಟು ಕೇಸ್ ಅಂತೇಳಿ. ಇಬ್ಬರಿಗೆ ಸುಖ ಇದೆಯಾ? ಎರಡು ಕಡೆಯವರು ತಪ್ಪಿರ್ಬೋದು, ನಾವು ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಅಂಗಡಿ ಮಾಲಕರು ಇರ್ಬೋದು, ಇವ್ರದ್ದು ಇರ್ಬೋದು, ಆ ಮಾತುಕತೆಯಲ್ಲಿ ತಪ್ಪಿರ್ಬೋದು. ಇದು ಮಾಡೋದು ಸರಿ ಅಂತ ಕೇಳೋದು. ಇದಕ್ಕೆ ಇಷ್ಟೆಲ್ಲ ನಾಯಕರುಗಳು ಎಲ್ಲೋಗಿದ್ದಾರನ್ನ ಇವರೆಲ್ಲ. ಹಿಂದುತ್ವ, ಹಿಂದೂ ಮಹಿಳೆ ಅಂತ ಹೇಳುವಂಥ ನಳಿನ್ ಕುಮಾರ್ ಕಟೀಲು ಇಲ್ಲೂ ಹಿಂದೂ ಹುಡುಗಿಗೆ ಮಗು ಕರುಣಿಸಿ ಮೋಸ ಮಾಡಿದಾಗ ಎಲ್ಲಿ ಅಡಿಗೆ ಕೂತಿದ್ರನ್ನ ಇವರಿಗೆ? ಆಗ ಹಿಂದೂ ಅಲ್ವಾ? ಅದು ತಾಲಿಬಾನಿ ಸಂಸ್ಕೃತಿ ಅಲ್ವಾ? ಇವರು ಜಿಹಾದಿಗಳಂತ ಹೇಳ್ತಾರೆ. ಜಿಹಾದಿ ಅರ್ಥ ಗೊತ್ತಿದೆ ಇವರಿಗೆ. ಇವರು ಜಿಹಾದಿಗಳ, ನಮ್ಮ ಬಾಕಿದವರು ಜಿಹಾದಿಗಳಂತಲ್ವಾ? ಇವರು ಹರಾಮಿಗಳಂತ ಹೇಳ್ಬೇಕಾಗ್ತದೆ. ನಾವು ಜಿಹಾದಿಗಳಂತ ಹೇಳಿ ರಾಜಕೀಯ ಮಾಡುವವರು ಈ ಊರಿನಲ್ಲಿ ಕೋಮುಗಲಭೆ ಸ್ಥಿತಿ ಮಾಡಿ ಶಾಂತಿ ಸಾಮರಸ್ಯವನ್ನು ಕೆಡಿಸುವಂಥ ವ್ಯಕ್ತಿಗಳು ಅವರೆಲ್ಲ ಹರಾಮಿಗಳಂತ ಹೇಳುವಂಥದ್ದು. ಜಿಹಾದಿಗಳು ಒಳ್ಳೆ ಪದ ಇದೆ. ಜಿಹಾದಿ ಅಂದರೆ ಅವ ಕೆಟ್ಟ ದುರ್ಗುಣವನ್ನು, ಕೆಟ್ಟ ಅಭ್ಯಾಸವನ್ನು ಬಿಟ್ಟವನಿಗೆ ಜಿಹಾದಿಗಳಂತ ಹೇಳಿ ತ್ಯಾಗ ಮಾಡಿದವನಿಗೆ. ಆದರೆ ನಾವೆಲ್ಲ ಕೆಟ್ಟವರು ಅಲ್ಲ ಅಂತಲಾಯ್ತಲ್ಲ. ಮುಸಲ್ಮಾನೆಲ್ಲ ಜಿಹಾದಿಗಳಂತ ಹೇಳಿದರೆ ಅವ್ರಿಗೆ ಅರ್ಥ ಗೊತ್ತಿಲ್ಲ, ಬೇರೆ ಅರ್ಥ ಹುಡುಕ್ಲಿ ಬೈಬೇಕಿದ್ರೆ. ಜಿಹಾದಿ ಅರ್ಥ ತಿಳ್ಕೊಳ್ಬೇಕು. ಜಿಹಾದಿಗಳಂತ ಹೇಳಿದರೆ ಅರ್ಥ ಏನು? ಮುಸಲ್ಮಾನರು ಎಲ್ಲ ಕೆಟ್ಟ ಗುಣವನ್ನು ತ್ಯಾಗ ಮಾಡಿ ಪರಿಪೂರ್ಣರಾಗಿರುವಂಥವ್ರು ಅಂತೇಳಿ. ಏನು ಪ್ರೋಕ್ ಮಾಡೋದು? ಇದಕ್ಕೆ ಅರ್ಥ ಇದೆಯಾ? ಆ ರೀತಿ ಇದೆ ನೋಡಿ. ಆರಾಮಿಗಳಂತ ಹೇಳಿದರೆ ಕೆಟ್ಟವರು ಅಂತ ಹೇಳುವಂಥದ್ದು. ಈ ಸಮಾಜದ ಒಡಕು ಮೂಡಿಸುವಂಥದ್ದು, ಸಮಾಜದ ಶಾಂತಿ ಸಾಮರಸ್ಯವನ್ನು ಹಾಳು ಮಾಡೋಂಥ ಆರಾಮಿಗಳಂತ ಮತ್ತೆ ಒಳ್ಳೆಯವರು ಅಂತ ಹೇಳ್ಬೇಕಾ? ಅವರಿಗೆ ಆರಾಮಿಗಳು ಹೇಳುವವರಿಗೆ ಮಾತ್ರ. ಜಿಹಾದಿಗಳಂತ ತಾಲಿಬಾನ್ ಅಂತ ಯಾರು ಹೇಳ್ತಾರೆ ಅವರೆಲ್ಲ ಹರಾಮಿಗಳು. ಇವತ್ತು ಕಟೀಲು ಹೇಳ್ತಾ ಇದ್ದಾರೆ, ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ನಡೀಲಿಕ್ಕೆ ಸಾಧ್ಯ ಯಾವ ಹಿಂದೂ ಮುಸಲ್ಮಾನರಿಗೂ ನಡೀಲಿಕ್ಕೆ ಸಾಧ್ಯ ಇಲ್ಲದಂತೆ ಆಗಲಿಲ್ಲ. ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಂತಾದರೂ ಕಟೀಲ್ರವರಿಗೆ ಒಂದು ಕಾಲದಲ್ಲಿ ಪ್ರವೀಣ್ ನೆಟ್ಟಾರ್ ಪ್ರಕರಣ ನಂತರ ಈ ಜಿಲ್ಲೆಯಲ್ಲಿ ನಡೆಯದಂಥ BJP ಕಾರ್ಯಕರ್ತರ ಆಕ್ರೋಶಕ್ಕೆ ಹೆದರಿ ನಡೆಯದಂಥ ಕೆಲಸ ಆಗಿದ್ದು ಕಟೀಲ್ರವರಿಗೆ ಹೊರತು ಕಾಂಗ್ರೆಸ್ನವ್ರಿಗೆ ಆಗಲಿ, BJP ಕಾರ್ಯಕರ್ತರಿಗಾಗಲಿ, ಬಾಕಿದವರಿಗೆ ಆಗಲಿಲ್ಲ. ಯಾವ ಹಿಂದೂ ಮಹಿಳೆಗೂ ಆಗಲಿಲ್ಲ. ಒಂದು ಹೇಳಿಕೆ ಕೊಡುವಾಗ ಅವರ ಆ ಸ್ಥಾನಮಾನದ ಘನತೆ ಇಟ್ಟುಕೊಂಡು ಮಾತಾಡಬೇಕು ರೀ. ಇವರು ಎಲ್ಲದಕ್ಕೂ ಅಶೋಕ್ ರೈ ಅಂತ ಹೇಳೋದು. ಅಶೋಕ್ ರೈ ಎರಡೂ ಕಡೆ ಹೋಗಿದ್ದಾರೆ. ಅಶೋಕ್ ರೈ ಎರಡೂ ಕಡೆಗೆ ಆಸ್ಪತ್ರೆಗೆ ಹೋಗಿ ಅವರಿಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಇವರು ಹೇಳ್ತಾರೆ ಪೊಲೀಸವರು ಪಕ್ಷಪಾತ ಮಾಡಿದ್ದಾರೆ. ಈ SP ಇರುವವರೆಗೆ, SP ಅರುಣರು ಇರುವವರೆಗೆ ಆ ಇಲಾಖೆಯಲ್ಲಿ ಯಾರಾದರೂ ನಿಷ್ಪಕ್ಷಪಾತ ಅಲ್ಲದೆ ಬೇರೆ ಪಕ್ಷಪಾತ ಧೋರಣೆ ನೀವು ಕಂಡಿದ್ದೀರಾ? ನೀವೇ ಹೇಳಿ, ಮಾಧ್ಯಮದವರು ಹೇಳಿ. ಯಾವುದೇ ಇದ್ರೂ ಕೂಡ ಆ ವಿಡಿಯೋವನ್ನು ಪರಿಶೀಲನೆ ಮಾಡಿ ಯಾರು ತಪ್ಪಿಸಕ್ಕಿದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂಥದ್ದು ಅದು ಮಾಡ್ತಾ ಬಂದಿದೆ. SP ಬಂದ ನಂತರ ಮೊದಲ ನನ್ನ ಪೊಲೀಸ್ ಹೇಳುವುದಿಲ್ಲ. ಇವತ್ತು ಧರ್ಮಾಧಾರಿತವಾಗಿ ಕೇಸ್ ದಾಖಲಾಗುವುದಿಲ್ಲ. ಅವರು SP ಹೇಳಿದ್ದಾರೆ, ನಾವು ಪ್ರಕರಣ ಆಧಾರಿತವಾಗಿ ಕೇಸನ್ನು ದಾಖಲಿಸ್ತೇವೆ. ಧರ್ಮ ನೋಡಿ ಕೇಸ್ ಮಾಡಲಿಕ್ಕೆ ಆಗ್ತದ? BJP ಅಂತ ನೋಡಿ ಕೇಸ್ ಮಾಡಲಿಕ್ಕೆ ಆಗ್ತದ? ಕಾಂಗ್ರೆಸ್ ಅಂತ ನೋಡಿ ಕೇಸ್ ಮಾಡಲಿಕ್ಕೆ ಆಗ್ತದ?
ಇವತ್ತು ಸಕಾಲಿಕವಾಗಿ ಆ ಪೊಲೀಸವರು ಸೇರಿ ಇವತ್ತು ಅಲ್ಲಿ ಏನು ಆಗದ ರೀತಿ ತಡೆದಿದ್ದಾರೆ. ಒಂದು ಕಡೆ ಮುಸಲ್ಮಾನ ಯುವಕರು ಅದನ್ನು ತಡೆದಿದ್ದಾರೆ ನೋಡಿ. ಅವರು ಹೇಳಿ, ಸದಾಶಿವ ಬೈ ಅವರು ಹೇಳಿ, ನನಗೆ ಮುಸಲ್ಮಾನರು ಯುವಕರು ಬಂದು ನನಗೆ ಹಲ್ಲೆ ಮಾಡಿದರು, ಯಾರೋ 3 ಜನ ಹಲ್ಲೆ ಮಾಡಿದರೆ ಅವ್ರ ಮೇಲೆ ಕೇಸ್ ಆಗಿದೆ, ಅವರ ಮೇಲೆ ಕಠಿಣ ಕ್ರಮಗೊಳ್ಳಿ. ಯಾರು ಆವೇಶಭರಿತರಾಗಿ ಅಲ್ಲಿ ಯಾವುದು ಹೀರೋಯಿಸಮ್ ಮಾಡಲಿಕ್ಕೆ ಹೋಗಬಾರ್ದು. ಇದು ಹಲ್ಲೆ ಮಾಡಿದವರಿಗೆ ಗೊತ್ತಿರ್ಬೋದು, ಈಗ ಕೇಸ್ ಆದವರಿಗೆ ಕೇಸಲ್ಲಿ ಎಷ್ಟು ಕಷ್ಟ ಇದೆ, ಜಾಮೀನು ಆಗಬೇಕು, ಓಡಾಡಬೇಕು, ಬೇಕಾ ಅವರಿಗೆಲ್ಲ. ಇದು ಎಲ್ಲರಿಗೂ ಪಾಠ ಆಗಬೇಕು. ನಾನು 2 ಕಡೆಯ ಯುವಕರನ್ನೇ ಉದ್ದೇಶಿಸಿ ಹೇಳುವಂಥದ್ದು, ಯಾರೋ ಪ್ರೊವೊಕೇಶನ್ ಮಾಡ್ತಾರೆ, ಯಾರು ಪ್ರೊವೋಕ್ ಮಾಡಿದ ಹೋಗಿ ನೀವು ಇಂಡಿಗಿಲ್ ಬೀಳಬೇಡಿ ಅಂತೇಳಿ. ಇದು ಹೊಸ ಕೇಸ್ ಆದವರು ಹೋಗೋದಿಲ್ಲ, ಹೊಸ ಕೇಸು ಗೊತ್ತಿಲ್ಲದವರೆಲ್ಲ ಹೋಗಿ ಅಲ್ಲಿ ಬೀಳ್ತಾರೆ. ನೋಡಿ ಅಲ್ಲಿ ಒಂದು ಪ್ರಕರಣದಲ್ಲಿ ಒಂದು ಘಟನೆ, ಅಲ್ಲಿ ಒಂದು ವಿಷಯದಲ್ಲಿ ನೀವು ಜೀಪಿಂದ ಹೊರಗೆ ಎಳೆಯುವುದು, ಇವರು ಏನು ಹೇಳ್ತಾರೆ, ಆ ಜೀಪಿಂದ ಎಳೆಯುವವರನ್ನು, ಆ ಪೊಲೀಸ್ ಜೀಪಿಗೆ ಹಲ್ಲೆ ಮಾಡಿದವರನ್ನು ಬಂಧಿಸಿ, ಯಾರನ್ನು ಎಳ್ದದ್ದು ಅದರ ಘಟನೆ ಗೊತ್ತಿದೆಯೇ ಇವರಿಗೆ? ಅಲ್ಲಿ ಏನು ಮಾಡಿದ, ಇವರನ್ನು ಯಾರು ಅಂಗಡಿ ಮಾಲಕ ಸದಾಶಿವ ಪೈ ಮತ್ತು ಅವರ ಮಗನನ್ನು ಹಿಂದಿನ ಡೋರ್ ತೆಗೆದು ಕೂರಿಸಿದ್ದಾರೆ. ಒಳಗೆ ಹೋದವ ಕೆಂಪು ಶರ್ಟ್ ಹಾಕಿದವ ಹೋಗಿ ವಿಡಿಯೋ ಮಾಡ್ತಿದ್ದ, ಅದು ಕೂಡ ತಪ್ಪೇ. ವಿಡಿಯೋ ಮಾಡಿದಾಗ ಆ ವಿಡಿಯೋವನ್ನು ಅಲ್ಲಿ ಯಾವುದು ಮೊಬೈಲನ್ನು ಅಲ್ಲ ಒಳಗೆ ತಪ್ಪೇ ಅವರ ಬಗ್ಗೆ ಸಮರ್ಥನೆ ಮಾಡೋದಲ್ಲ, ಕಿವಿ ಕೊಡಬೇಕು ನೀವು. ಅವನನ್ನು ಎಲ್ದು ಹೊರಗೆ ಹಾಕಿದ್ದು, ಅವನೇ ಬಂಧಿಸಬೇಕು ಅಂತ ಹೇಳಿದ್ರು. ಪೊಲೀಸರಿಗೆ ಅಲ್ಲಿ ಯಾರು ರಕ್ಷಣೆ ಕೊಟ್ಟದಂತೆ, ಆ ಹುಡುಗ ಇವನನ್ನು ಹೊರಗೆ ತೆಗೆದು ಹಾಕಿದ್ದು. ಆ ಜೀಪಲ್ಲಿ ಕೂರಿಸುವಾಗ ರಕ್ಷಣೆ ಕೊಟ್ಟದ್ದು ಇವರೇ, ಅಲ್ಲಿ ಅಂಗಡಿ ಒಳಗೆ ಹೋಗಿ ಗಲಾಟೆ ಮಾಡಲಿಕ್ಕೆ ಹೋದಾಗ ಇವರನ್ನು ಎಲ್ದು ಹೊರಗೆ ಹಾಕಿದ್ದು ಇವರೇ. ಎಲ್ಲ ಮುಸಲ್ಮಾನರು ಯಾರು ಅಲ್ಲಿ BJPಯವರು ಸಂಘ ಪರಿವಾರ ಇರಲಿಲ್ಲ. ಸಂಘ ಪರಿವಾರದವರು ಆ ಥರ ಇರ್ತಿದ್ರೆ, ಅಲ್ಲಿ ಸೇರ್ತಿದ್ರೆ, ಅಥವಾ ಅಂಗಡಿ ಮುಸಲ್ಮಾನ ಹಾಕ್ತಿದ್ರೆ ಅಂಗಡಿಯನ್ನು ಹುಡಿ ಮಾಡ್ತಿದ್ರು. ಇವರು ಯಾರಿಗೆ ಅನ್ಯಾಯ ಮಾಡಿಲ್ಲ. BJPಯವರು ಇದೇ ಕುಟುಂಬಕ್ಕೆ ಅನ್ಯಾಯ ಮಾಡಿದನ್ನು. ಈ ಕಟೀಲ್ ಆಗಲಿ, ಮಠಂದೂರಾಗಲಿ, ಮಲ್ಲಿಗೆ ಪ್ರಸಾದ್ ಆಗಲಿ MLA ಆದವರಲ್ಲ, ಈ ಕಿಶೋರ ಕೊಟ್ಟಿಯಡಿ ಆಗಲಲ್ಲ, ಇತ್ತೀಚೆಗೆ ಅಣಬೆ ಅಂತ ಬೆಳೆದವರು BJPಯಲ್ಲಿ. ಇವರು ಅಣಬೆ ಅಂತ ಹೇಳಿದ್ರಲ್ಲ, ಇವರು ಕೂಡ BJP ಅಣಬೆಗಳು. ಈ ವಾಮನ ಪೈ ಸಹೋದರರು ಹಲವಾರು ವರ್ಷಗಳಿಂದ BJPಯಲ್ಲಿ ಕೆಲಸ ಮಾಡಿದವರು. ಈ ರೀತಿಯ ನೋಡಿದರೆ ಇವತ್ತು ವಾಮನ ಪೈ ಇಲ್ಲಿ ಪುತ್ತೂರಲ್ಲಿ MLA ಆಗಬೇಕಿತ್ತು. ಇವರೆಲ್ಲ ಡೋಂಗಿ ಹಿಂದುತ್ವ, ಡೋಂಗಿ ರಾಜಕಾರಣ ಮಾಡಿ ಇವರೆಲ್ಲ ಅಧಿಕಾರ ಪಡ್ಕೊಂಡವರು. ಅವರು ಪ್ರಾಮಾಣಿಕವಾಗಿ BJPಯಲ್ಲಿ ಕೆಲಸ ಮಾಡಿದವರು. ಇವತ್ತು ಆ ಕುಟುಂಬಕ್ಕೆ ಅನ್ಯಾಯ ಮಾಡ್ತಾರೆ. ಈಗ ಆ ಕುಟುಂಬದ ಮರ್ಯಾದೆ ಗೌರವವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಇಶ್ಯೂ ಮಾಡಿ, ಇದು ಸರಿ ಅಂತ ಹೇಳುವಂಥದ್ದು. ಒಂದು ಮನೆಯಲ್ಲಿ ಒಂದು ಘಟನೆ ಅದನ್ನು ಅಲ್ಲಿಗೆ ಅದನ್ನು ಮುಗಿಸುವಂಥ ಕೆಲಸ ಮಾಡಬೇಕು ಹೊರತು ಸಮಾಜದ ನಾಯಕರಂತ ಹೇಳಿಕೊಳ್ಳುವವರು ಈ ಥರ ಮಾಡೋದು ಸರಿಯಾ? ಈ ಘಟನೆ ನೋಡಿ, ಅವರ ಪುರುಷರ ಘಟನೆ ಪ್ರಕರಣ ಇಟ್ಕೊಂಡ್ರು, ಮುಜುಗರ ಪಡ್ಕೊಂಡ್ರು. ಈ ಘಟನೆಯಲ್ಲಿ ಕೈ ಹಾಕಿದ್ರು, ಮುಜುಗರ ಪಡ್ಕೊಳ್ತಾ ಇದ್ದಾರೆ. ಇವರ ಮರ್ಯಾದೆ ಮಾನ ಎಲ್ಲ ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡಿ, ಆ ವಾಟ್ಸಪ್ ಮೀಡಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ ನೋಡಿ, ಅದರಲ್ಲಿ ಹೆಚ್ಚು ಹಿಂದೂ ಸಹೋದರರು ಮಾಡಿದ್ದಾರೆ. ರಾಜಕೀಯ ಮಾಡಬೇಡಿ ನೋಡಬೇಕಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡಿ ಅವರ ಬಗ್ಗೆ ಎಷ್ಟು ಇದೆ ಅಂದರೆ ಅಭಿಪ್ರಾಯ. ಮೊದಲನೇ ಹಾಗೆಲ್ಲ ನೋಡಿ, ಕೋಮು ಏಜೆಂಡೆ ಬಿಡಿ. ಇನ್ನು BJPಯವರು ಈ ಕೋಮು ಏಜೆಂಡ ಮಾಡಿಕೊಂಡು ಹೇಳ್ಕೊಂಡು ಹೋದರೆ ಉಂಟಲ್ಲ, ಇವರನ್ನು ಗಟಾರಕ್ಕೆ ಬಿಸಾಡ್ತಾರೆ ಜನರು. ಇದಕ್ಕೆ ಉದಾಹರಣೆ CJP ಪ್ರತಿಭಟನೆ. ಇನ್ನು ಮುಂದಿನ ಜೆನ್ Z ಆಗಲಿ ಅಲ್ಲ ಆಲ್ಫಾ ಆಗಲಿ, ಇನ್ನು ಇವರ ಕೋಮು ಇದಕ್ಕೆ ಯಾವುದಕ್ಕೂ ಇವು ತಲೆ ಕೆಡಿಸುವಂಥ ಜನ್ರೇಷನ್ ಅಲ್ಲ. ಇವು ಜನರು ಪ್ರಬುದ್ಧರಾಗಿದ್ದಾರೆ. ಸುಳ್ಳು ಹೇಳಿಕೊಂಡು ರಾಜಕೀಯ ಮಾಡಿಕೊಂಡು ಇರಲಿಕ್ಕೆ ಆಗೋದಿಲ್ಲ. ಇವರಿಗೆಲ್ಲ ವ್ಯವಹಾರ ಇರೋದು ಮುಸಲ್ಮಾನರೊಟ್ಟಿಗೆ, ಪ್ರಭಾಕರ ಭಟ್ರಿಗೆ ವ್ಯವಹಾರ ಇರೋದು ಮುಸಲ್ಮಾನರೊಟ್ಟಿಗೆ, ಶರಣ ಬೆಂಬಲವರಿಗೆ ಇರೋದು ಮುಸಲ್ಮಾನರೊಟ್ಟಿಗೆ ವ್ಯವಹಾರ, ಕತ್ಲೆಗೆಲ್ಲ ವ್ಯವಹಾರ ಮುಸಲ್ಮಾನರೊಟ್ಟಿಗೆ. ಬೆಳಿಗ್ಗೆ ಎದ್ದುವಾಗ ಮುಸಲ್ಮಾನರಿಗೆ ಬೈಯುವಂಥದ್ದು. ಅಶೋಕ ಒಂದು ಮಾತು ಹೇಳಿದ್ರು ಗೊತ್ತಾ ನಿಮಗೆ, ಒಂದು ಇಂಟರ್ವ್ಯೂಲ್ಲಿ, ಮುಸಲ್ಮಾನರಿಗೆ ಬೈದರೆ ಮಾತಾಡಲಾಗಿದೆ, ಅದಕ್ಕೆ ಮುಸಲ್ಮಾನರಿಗೆ ಟೀಕೆ ಮಾಡಿ ಬೈಯುವಂಥದ್ದು. BJPಯಲ್ಲಿ ನಾಯಕತ್ವ ಸಿಗಬೇಕು, ಬೇಗ ಲೀಡರ್ಶಿಪ್ ಕ್ವಾಲಿಟಿ ಬರಬೇಕಿದ್ರೆ, ಬೇಗ ಅವಕಾಶ ಸಿಗಬೇಕಿದ್ದರೆ ಮುಸಲ್ಮಾನರು ಬೈಬೇಕು ಅಂತಲ್ಲಿ ಅವರ ಒಂದು ಮಾನದಂಡ ಇದೆ. ಅದರಿಂದಾಗೆಲ್ಲ ಬೈತಾ ಇದ್ದಾರೆ ಅಂತ ಹೇಳೋದು ವಿಚಾರ ಹೇಳಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಪುತ್ತೂರಿನಲ್ಲಿ ಇವತ್ತು ಪೊಲೀಸರು ಸಕಾಲಿಕ ಕ್ರಮ ಕೈಗೊಂಡಿದ್ದಾರೆ. ಎಸ್ ಪಿ ಅವರ ಬಗ್ಗೆ ನೀವು ಸಂಶಯ ಬೇಡ. ಇವರಿಗೆ ಈಗ ಬಾಯಿ ಅಲ್ಗಾರಿಸಿ 4 ಅಲ್ಗಾರಿಸಿ ಹೆಚ್ಚು ಆಗೋದಿಲ್ಲ. ಈಗ ಮಠಂದೂರಿಗೆ ಬೇಕಿತ್ತಾರೆ, ಸ್ವಲ್ಪ ಅವರಲ್ಲಿ ಸಜ್ಜನ ಅಂತಿತ್ತು. ಪುತ್ತೂರ ಜನರಲ್ಲಿ ಸಂಜೆ ಮಠದೂರರ ಬಗ್ಗೆ ಸ್ವಲ್ಪ ಸಜ್ಜನ ವ್ಯಕ್ತಿ ಅಂತಿತ್ತು. ಈಗ ಅವರು ಅದೇ ಸಾಲಿಗೆ ಸೇರಿಕೊಂಡಿದ್ದಾರೆ. ಯಾವುದು ಅವರ ಅಳಿವಲಿ ಪ್ರಶ್ನೆ ನನಗೆ ಗೊತ್ತಿಲ್ಲ. ಇದ್ದ ಮರ್ಯಾದೆಯನ್ನು ಕಲ್ತ್ಕೊಳ್ಬೇಡಿ. ಇವತ್ತು ಪೊಲೀಸ್ ಇಲಾಖೆ ನೋಡಿ, ಯಾರು ಹೇಳಿದರು, ಮಂತ್ರಿ ಹೇಳಿದರು, ಅವರು ಕಾನೂನು ಬಿಟ್ಟು ಮಾಡೋದಿಲ್ಲ. ಸ್ಪೆಷಲ್ ಅದು. ಯಾರು ನಮ್ಮ ಜಿಲ್ಲೆ SP ಸ್ಪೆಷಲ್.
ನೋಡಿ ಯಾವುದನ್ನು ಪಕ್ಷಪಾತ ಮಾಡಿದರೆ ಹೇಳಿ, ಯಾರ ಮುಲಾಜಿಲ್ಲದೇ ಮಾಡಿದರು. ಆದರೆ ಇನ್ನೊಂದು ನಾವು ಆಗ್ರಹ ಮಾಡ್ತಿದ್ದಾನೆ, ಬಿ ಜೆ ಪಿಯ ಫೇಸ್ಬುಕ್ ಪೇಜ್, ನಳಿನ್ ಕುಮಾರ್ ಕಟೀಲ್ನ ಸೋಷಿಯಲ್ ಮೀಡಿಯಾ ಪೇಜು, ಎಲ್ಲ ಸಂಘ ಪರಿವಾರ ನಾಯಕರುಗಳ ಪೇಜು, ಅರುಣ್ ಕುಮಾರ್ ಪುತ್ತಿಲರ ಪೇಜು, ಎಲ್ಲರಲ್ಲಿ ಕೋಮು ದ್ವೇಷ ಹರಡಿಸುವಂಥ ಪೋಸ್ಟ್ಗಳನ್ನು ವೈರಲ್ ಮಾಡಿದ್ದಾರೆ. ಇವತ್ತು ಪೋಸ್ಟ್ ಕಾರ್ಡ್ ಅಂತ ಹೇಳುವಂಥ ಒಂದು ಸೋಷಿಯಲ್ ಮೀಡಿಯಾ, ಅದರಲ್ಲಿ ಕೂಡ ಇವರ ಮೇಲೆ ಎಸ್ ಪಿ ಅವರು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವಂಥ ವಿಚಾರವನ್ನು ನಾನು ಆಗ್ರಹ ಮಾಡ್ತಿದ್ದೆ. ಯಾಕಂದರೆ ಕೆಲವರಿಗೆ ಕೇಸು ಅಂತಲೇ ಭಾಗ್ಯ ಆಗಬಾರ್ದು. ಈಗ ಸಂಜಯ್ ಮಠದವರ ಫೇಸ್ಬುಕ್ ಪೇಜಿನ ಮೇಲೆ ಕೇಸ್ ಆಗಿದೆ. ಇನ್ನು ಈಗ ಕೇಸ್ ಆದರೂ ಕೂಡ ಮತ್ತೆ ರೌಡಿ ಶೀಟರು ಓಪನ್ ಆಗ್ತದೆ ಇವರ ಮೇಲೆ. ಯಾರು ಮಾಜಿ MLA ಮಾಜಿ MP ಅಂತೇಳಿ ಹೋಗಿ ಇನ್ನು ಹಾಲಿ ರೌಡಿ ಶೀಟರ್ ಅಂತೇಳಿ ಕುಖ್ಯಾತಿ ಪಡೆಯುವಂಥ ಕೆಲಸ ಆಗ್ತದೆ. ದಯವಿಟ್ಟು ನೀವು ಒಂದು ಸಜ್ಜನ ರಾಜಕಾರಣ ಮಾಡಿ ಧರ್ಮ ರಾಜಕೀಯದಲ್ಲಿ ಒಂದು ಧರ್ಮದ ರಾಜಕೀಯ ಮಾಡಿ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಿದ್ದೆ. ಈಗ ಪೊಲೀಸ್ ಜೀಪನ್ನು ಅಲ್ಲಾಡಿಸಿ ಪೊಲೀಸ್ ಜೀಪಿಗೆ ಇದು ಮಾಡಿದ್ರು, ಅವರ ಮೇಲೆ ಕೇಸ್ ಯಾರು ಹೇಳಿದಾಗಲಿಲ್ಲ ಅಂತೇಳಿ ಆಗಿದೆ. ಇಲ್ಲ ಇಲ್ಲಿ ಸಹ ಮಾಡಿದ್ದಾರೆ, ಇಲ್ಲಿ ಗವರ್ಮೆಂಟ್ ಅದು CCL ಬೇಕಾದ್ರೆ ತೆಗೆದು ನೋಡಿ. ಅಲ್ಲ, ನಾವೀಗ ಪೊಲೀಸ್ ಕೆಲಸ ಮಾಡಲಿಕ್ಕೆ ಹೋಗೋದಲ್ಲ. ನೀವು ಅವ್ರೇನು ಹೇಳಿದ್ದಾರೆ, SP ಅವ್ರು ಏನು ಹೇಳಿದ್ದಾರೆ, ನಿಮ್ಮಲ್ಲಿ ಏನು ದಾಖಲೆ ಇದ್ದರೆ, ನಿಮ್ಮ ವಿಡಿಯೋ ದಾಖಲೆ ಏನಾದರೂ ಇದ್ದರೆ ನನಗೆ ಕೊಡಿ, ನಾನು ಕ್ರಮ ಕೈಗೊಳ್ತೇನೆ. ಯಾರಿಗೆ 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 ಯಾಕೆ ಅಲ್ಲ, ಅದು ಅವರಲ್ಲಿ ಕೇಳಬೇಕು, ನಾವು ಯಾಕೆ ಕೊಡಬೇಕು ಅಂತೇಳಿ. ಅವ್ರ ಪ್ರಶ್ನೆ ಅವರು ನಿಮ್ಮ ಮಾಧ್ಯಮ ಕೊಟ್ಟಿದ್ದಾರೆ, SP ಹತ್ರ ಕೇಳಿ, ನೀವು ನಾವು ಯಾಕೆ ಕೊಡಬೇಕು ಅಂತ ಕೇಳಿ, ಅವ್ರಿಗೆ ಉತ್ತರ ಕೊಡ್ತಾರೆ. ನೀವು ಕೊಡೋದು ಬೇಡ, ನಾವು ಮಾಡ್ತೇವೆ. ಪೊಲೀಸರು ನೀವು ಅಪಪ್ರಚಾರ ಮಾಡೋದು ನೋಡಿ, ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳಲಿಕ್ಕೆ, ಸುಮ್ಮನೆ ಹೇಳಲಿಕ್ಕೆ ಇವರಲ್ಲಿ ಏನು ದಾಖಲಿದೆ? ಈಗ ಎಲ್ಲ ಲೀಡರ್ಸ್ ಬಂದು ನಿಮ್ಮಲ್ಲಿ ಏನು ದಾಖಲಿದೆ ಕೊಡಿ. ನೀವು ಇಲ್ಲಿ ಯಾರು ಅಂತ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ. ನಿಮ್ಮ ಇದು ಎಂಥದ್ದು ನಿಮ್ಮ ಧರ್ಮ, ನೀವು ಮಾಧ್ಯಮದವರಲ್ಲಿ ನೀವು ಕೊಡಿ, ಶಿಕ್ಷೆ ಆಗಲಿ. ಯಾವ ಮುಲಾಜಿ ಬೇಡ ರೀ. ನಮ್ಮಲ್ಲಿ ನಾವು ಕೊಡ್ತೇವೆ. ಕೇಸು ಮಾಡಿದಾರಲ್ಲ 11 ಜನರ ಮೇಲೆ, ಎಷ್ಟು ಜನರ ಮೇಲೆ ಮಾಡಿದ್ದಾರೆ? 11 ಜನರಲ್ಲಿ ಮಾಡಿದ್ದಾರೆ. ನಾವು ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ನಾವೇನೋ ಜನರು ಅಂತ ಹೇಳಿದಲ್ಲ. ಅವ್ರು ಏನು ಹೇಳಿದ್ದಾರೆ, ನೀವು BJP ನಾಯಕರುಗಳು ಅವರ ಮೇಲೆ ಕೇಸು ಮಾಡಿಲ್ಲ, ಇವರ ಮೇಲೆ ಕೇಸು ಮಾಡಿಲ್ಲ ಅಂತೇಳಿ SP ಅವರನ್ನು ಪೊಲೀಸ್ ಇಲಾಖೆಯನ್ನು ಆರೋಪ ಸ್ಥಾನದಲ್ಲಿ ಕೂರಿಸಿದಾಗ ಅವ್ರು ಹೇಳಿದ್ದು, ನಮಗೆ ಗೊತ್ತಿದೆ ನಾವು ಮಾಡಿದ್ದೇವೆ, ನಿಮ್ಮಲ್ಲಿದ್ದರೆ ನಮಗೆ ಕೊಡಿ, ನಾವು ಪರಿಶೀಲಿಸಿ ಕ್ರಮ ಕೈಗೊಳ್ತೇವೆ. ಯಾಕೆ ಇವರು SP ಅವರ ಮೇಲೆ ಸಂಶಯವ? ಬೇರೆಲ್ಲ ಪೊಲೀಸರ ಬಗ್ಗೆ ಮಾತಾಡಲಿ. ಯಾರಿಗೆ ಯಾಕೆ ಇವರು ಅಲ್ಲಲ್ಲ, ಅದು ಕರೆಕ್ಟ್ ಒಪ್ಕೊಳ್ತಾನೆ. ಕಟೀಲ್ ಮತ್ತು ಸಂಜಯ್ ಮಠದವರು ಕಿಶೋರ ಪೊಟ್ಟಿ ವೈರಲ್ ಮಾಡೋ ವಿಡಿಯೋದಲ್ಲಿ ಯಾಕೆ ಎರಡನ್ನು ಮಾಡಲಿಲ್ಲ? ಅವ್ರು ಒಂದು ಮಾತ್ರ ಮಾಡಿದ್ದಾರೆ. ಯಾರಿಗೆ? ಈಗ ನಾನು ಪೊಲೀಸರ ಪರವಾಗಿ ನಿಮಗೆ ಸಮರ್ಥನೆ ಮಾಡಿ, ಅದು ನೀವು SP ಅವರಲ್ಲೇ ಕೇಳಬೇಕು. ನೀವು ಎಲ್ಲವನ್ನು ನಾನು ಹೇಳಬೇಕು. ನಾನು ಇಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಲು ಮಾಡಿದಂಥ ಹುನ್ನಾರದ ಬಗ್ಗೆ ನೀವು ಮಾಧ್ಯಮದವರು ಕೂಡ ಇದಕ್ಕೆ ಸಹಕರಿಸಬೇಕು. ನೀವು ಕೂಡ ಒಂದು ಕಡೆ ಯಾವ ವಿಷಯದಲ್ಲಿ ತಿಳಿಯೋಲಿಕ್ಕೆ ಇಲ್ಲದೆ ಮಾಡಬೇಡಿ. ಅದು ಸಮಾಜದಲ್ಲಿ ಪ್ರವೋಕ್ ಮಾಡುವಂಥ ಕೆಲಸ ಆಗ್ತದೆ. ಮತ್ತೇನಾದರೂ ಕೇಸ್ ಮಾಡಿದ್ರೆ ಅಂತ ನಮ್ಮ ಮೇಲೆ ಕೇಸು ಮಾಡಿದ್ದೀರಿ ಅಂತ ಹೇಳ್ತಾರೆ. ಯಾರು ಮಾಡಿದರೂ ಮಾಡ್ತಾರೆ. ಇನ್ಫ್ಲೂಯೆನ್ಸ್ ಅಂತ ಇದ್ದರೆ, ಅದಕ್ಕೆಲ್ಲ ಪ್ರಭಾವ ಬಚ್ಚಿದ್ರೆ ಇವರ MLA ಮೇಲೆ ಮಾಜಿ MLA ಮೇಲೆ ಎಲ್ಲ ಕೇಸ್ ಮಾಡ್ತಾರೆ. ಕೇಸ್ ಮಾಡೋದಿಲ್ಲ ಅಂತ SP ಅಲ್ಲ. ಈ SP ಹೋದ ನಂತರ ಬೇರೆ SP ಬಂದರೆ ಹೇಗಿರ್ತದೆ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಕೋಮು ಸಂಘರ್ಷ ಯಾವುದೇ ಗಲಾಟೆಯಲ್ಲಿ ಅಥವಾ ನಿಷ್ಪಕ್ಷಪಾತವಾಗಿ ವರ್ತಿಸುವಂಥ ಕೆಲಸ ಮಾಡುತ್ತಿದ್ದರೆ ಅದು SP ಅರುಣ್ ಮತ್ತು ನಮ್ಮ ಮಂಗಳೂರಿನ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಇದರ ಬಗ್ಗೆ ಒಪ್ಪಬೇಕು. ನಿಮ್ಮನ್ನಲ್ಲ, ಕೆಲವರಲ್ಲ, ಕೇಸ್ ಆದವರು ನೀವು ಮಾಡಬೇಡಿ ಅಂತೇಳಿ ಕೇಸ್ ಮಾಡ್ಕೊಳ್ಬೇಡಿ. ನಾಳೆ ನಾನು ಮಾತಾಡಿ ನನ್ನ ಮೇಲೆ ಕೇಸ್ ಮಾಡ್ತಾರೆ ರೀ, ಯಾರಿಗೆ ಮುಲಾಜಿಲ್ಲ. ನಾನು ಹೇಳುವಂಥದ್ದು ಏನೋ ಗೊತ್ತಿಲ್ಲದೆ ಮಾಡಿದ್ರೆ ಕೂಡ ನಿಮ್ಮ ಮೇಲೆ ಕೇಸ್ ಮಾಡ್ತಾರೆ ಅಂತ ಹೇಳುವಂಥದ್ದು. ಮಾಡಲಿಲ್ವ? ಮಾಡಿದ್ದಾರೆ, ಕೇಸ್ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ತಾಳ್ಮೆ ತೆಕ್ಕೊಂಡು ನಮಗೆ ಪುತ್ತೂರಿನಲ್ಲಿ ನಮ್ಮ ಸೌಹಾರ್ದತೆ ನಮ್ಮ ಸಾಮರಸ್ಯನ ಕಾಪಾಡುವಂಥ ಕೆಲಸ ಮಾಧ್ಯಮಕ್ಕೂ ಇದೆ, ಜನಪ್ರತಿನಿಧಿಗಳಿದೆ, ರಾಜ್ಯ ಪಕ್ಷದವರಿಗಿದೆ ಇಲ್ವಾ? ನಿಮಗೆ ಇಲ್ಲಿ ಗಲಭೆ ಆಗಬೇಕಂತಿದೆಯಾ? ಏನಿಲ್ಲ. ಆದ ಕಾರಣ ನಾವು ಸ್ವಲ್ಪ ಜಾಗೃತರಾಗಿ ನೀವು ಮಾಡಿದಿರಂತೆ ಅಲ್ಲ ನಾನು ಹೇಳುವಂಥದ್ದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವೈರಲ್ ಮಾಡ್ತಾರೆ. ವೈರಲ್ ಮಾಡಿದಾಗೆ ಕೇಸ್ ಆಗ್ತದೆ. ಕೇಸ್ ಮಾಡಿದರೆ ನೋಡಿ, ಅಲ್ಲಿ ಬಂಟ್ವಾಳದಲ್ಲಿ ಹುಡುಗಿದ್ದಾಗ ಒಂದು ಎಡಿಟ್ ಮಾಡಿದರೆ ಕೇಸ್ ಆಗಿತ್ತು. ಆದರೆ ಕೆಲವು ಕಡೆ ಏನಾಗಿದೆ, ಪೊಲೀಸ್ನವರು ಕೆಲವರಿಗೆ ಗೊತ್ತಿಲ್ಲದೇನೋ ಒಂದು ಕಡೆ ಮಾತ್ರ ಕೇಸ್ ಮಾಡ್ತಾರೆ, ಒಂದು ಕಡೆ ಕೇಸ್ ಮಾಡೋದಿಲ್ಲ. ಅದಕ್ಕೆ ಅವರು SP ನೀವು ಕಾಳಜಿ ಕೊಟ್ಟರೆ ಖಂಡಿತವಾಗಿ ಮಾಡ್ತಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then.
Introducing the hot and techy Brezza SCNG. Cool new SCNG tech for a cool new generation.